ಮೊನ್ನೆ ಸಭಾಧ್ಯಕ್ಷರೇ, ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಉಂಟಂತ ಹೇಳಿದ್ರಿ. ಮೊದಲನೇದಾಗಿ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆ SP ಅವರು ಈ ಕೇಸ್ ಆಗುವಂತ ಸಂದರ್ಭದಲ್ಲಿ ಈ ಅನಾಮಕ ವ್ಯಕ್ತಿಯ ನಾರ್ಕೋ ಅನಾಲಿಸಿಸ್ ಮಾಡಬೇಕಂತ ಕೋರ್ಟ್ ಅಲ್ಲಿ ಅರ್ಜಿಯನ್ನು ಹಾಕಿದ್ರು. ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂತ ಒಂದು ಸಮಯ. ಆದಿತ್ಯವಾರ SIT ಅನ್ನು ಮಾಡಿದ್ದಾರೆ. ಒಂದ್ ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಎಲ್ಲಾ ವಿಷಯಗಳು ತಿಳಿತಿತ್ತು. ಅವರು IPS ಆಫೀಸರ್, ಅವರು ತಿಳಿದೇ ಮಾಡಿದ್ದಾರೆ. ನಾವು ಅದಕ್ಕೆ SIT ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನ ಕೊಡ್ಲಿಲ್ಲ. ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳುದು, ಯಾಕೆ ಅದು ನಾರ್ಕೋ ಅನಾಲಿಸಿಸ್ ಮಾಡಲಿಲ್ಲ, ಒಪ್ಪಿಕೊಂಡ ನಂತರ ಆಯ್ತು. ಒಂದು. ಎರಡನೇದು, ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನ ತನಿಖೆ ಮಾಡುವಂತ ಶಕ್ತಿ ಇಲ್ವಾ ಅನ್ನುವಂತ ರೀತಿಯಲ್ಲಿ ಅವ್ರು ಮಾಡಿದ್ರು. ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಶನ್ ಅನ್ನ ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಹೇಳಿದ್ರು, ಅಲ್ ಜಜೀರಾದಲ್ಲಿ ಬಂದಿದೆ, BBC ಬಂದಿದೆ, ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ. ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು? ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ, ನಾನು ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ನಾಟ್ ಫಾರ್ ಆರ್ಗ್ಯುಮೆಂಟ್, ಪಾಯಿಂಟ್ ಇಲ್ಲ ಅಂದ್ರೆ ಉತ್ತರ ಕೊಡಿ. ಬಂದಿದೆ ಅದು, ಅಲ್ಲೊಂದು ಆರ್ಗ್ಯುಮೆಂಟ್ ಆಗಿದೆ. ಮೇಡಮ್, ಐ ಗಿವ್ ಯು ದ ಪ್ರೂಫ್. ಮೇಡಮ್, ನಾ ಪ್ರೂಫ್ ಕೊಡ್ತೇನೆ. ಸುಮ್ಮನೆ ಮಾತಾಡ್ತಿಲ್ಲ ನೀವು, ಮಾತಾಡಿ. ಎಲ್ಲಿಂದ ಬಂತು? ಪಾಕಿಸ್ತಾನ ನ್ಯೂಸ್ ಚಾನಲ್ ಬ್ಯಾನ್ ಆಗಿದೆ. ಉತ್ತರ ಕೊಡ್ತಾರೆ. ಪಾಕಿಸ್ತಾನ ಬಾಂಗ್ಲಾದೇಶರು ಯಾಕೆ ಹುರಿದುಕೊಳ್ತಿದ್ದೀರಿ? ನಾವೆಲ್ಲರೂ ಒಂದೇ ಸೈಡ್. ಆಯ್ತು, ಮುಗಿದ ಸರ್. ಈ ವಿಷಯ ಬಂದಾಗ ನಾವೆಲ್ಲ ಒಂದೇ ಸೈಡ್. ನಾನು ಪಾಕಿಸ್ತಾನ ಅಂದ್ರೂ ಏನ್ ಸಮಸ್ಯೆ? ಕಂಟಿನ್ಯೂ ಮಾಡಿ. ನಾನು ನಿಮ್ಗೆ ಯಾಕೆ ಬಳಸ್ತೀರಿ? ಸಮಸ್ಯೆ ನೀವ್ಯಾಕೆ? ಗೋಪಾಲ್ ನಾರಾಯಣ ಸ್ವಾಮಿ, ಆಯ್ತಪ್ಪ, ಉತ್ತರ ಕೊಡ್ತಾಳೆ ಮಂತ್ರಿಗಳು. ಅಲ್ಲ ಸರ್, ಪಾಕಿಸ್ತಾನ ಬಗ್ಗೆ ಯಾಕೆ ಹೇಳ್ತೀರಿ ಸರ್? ಅಲ್ಲ, ನಿಮ್ಗೇನ್ ಪ್ರಾಬ್ಲಮ್? ಗೋಪಾಲ್ ಕೃಷ್ಣ ಅವರ ಮಂತ್ರಿಗಳು ಉತ್ತರ ಕೊಡ್ತಾರೆ. ಆಯ್ತು, ಮಂತ್ರಿಗಳು ಪಾಕಿಸ್ತಾನ ಪಾಕಿಸ್ತಾನ ಏನ್ ಸಂಬಂಧ? ಯಾಕೊಂದು ಮಹತ್ವದ ಚರ್ಚೆ ಮಾಡ್ತೀವಿ. ಯಾರವರ ಈಗ ಪಾಕಿಸ್ತಾನ ನ್ಯೂಸ್ ಚಾನಲ್ ಇಲ್ಲ ಸರ್. ಅಧ್ಯಕ್ಷರೇ, ಪಾಕಿಸ್ತಾನ ಅಂತ ವಿರೋಧಿ ಸೈನಿಕ ತಗೊಂಡಿದ್ದಾರೆ. ಚರ್ಚೆ ಮಾಡ್ತಾರೆ. ನಾನು ಹೇಳ್ತೇನೆ, ಪಾಕಿಸ್ತಾನ ಅಂತ ಮೆನ್ಷನ್ ಮಾಡಬಾರ್ದು ಅಧ್ಯಕ್ಷರೇ. ಈಗ ಏನಾಗಿದೆ ಅಂತ ನಾನೀಗ ಹೇಳಿದ್ದೇನೆ. ಒಂದು ಸೆಕೆಂಡ್ ರೆಡ್ಡಿ ಅವರೇ, ನಾನು ಯಾಕೆ ಹೇಳಿದ್ದೇನೆ, ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ. ಇದರಲ್ಲಿ ಅದು ಏನೋ ಒಂದು ಎನಿಸಿಕೊಂಡದಕ್ಕೆ ಮಾತಾಡ ಇಲ್ಲಿ ನನಗೇನು ಅನಿಸ್ತದೆ ಅಂತ ಹೇಳಿದ್ರೆ, ನನಗೇನು ಅನಿಸ್ತದೆ, ನೀವ್ ಹೇಳಿದ್ರೆ ಬೇರೆ ಬೇರೆ ಚಾನಲ್ ಬರುವಾಗ ಪಾಕಿಸ್ತಾನ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟೇ. ಒಂದ್ ಸೆಕೆಂಡ್, ಇವರು ಅದಕ್ಕೇನು ಉತ್ತರ ಕೊಟ್ಟಿದ್ದಾರೆ, ನೀವು ತಪ್ಪಂತ ಹೇಳುದಲ್ಲ. ಇವರು ಹೇಳುದಂತ ಹೇಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು, ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳುವಂತ
ಅದನ್ನ ಕೇಳಿ. ಅವ್ರ ಭಾಷೆಗೆ ಬರ್ಬೇಕಂತೆ ಅಲ್ಲ ಹಾಗೆ ಹೇಳಿದವರು ಪ್ರಶ್ನೆ ಒಂದೇ, ಸಬ್ಜೆಕ್ಟ್ ಒಂದೇ. ಆಯ್ತು ಅದಕ್ಕೆ ಡೆಲಿವರಿ ನಿಮ್ಗೆ ಅಲ್ಲಿ ಮತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಮುಗಿಸ್ತಾರೆ. ನೀವೆಲ್ಲ ರಾಜಕೀಯ ಮಾಡ್ರಿ, ಕಾಂಪಿಟೇಷನ್ ಮೇಲೆ ಹೋಗ್ ಬಂದ್ರಿ. ಯಾವುದು ನಿಮ್ ಕಾಂಪಿಟೇಷನ್ ನಿಖಿಲ ಮತ್ತೀಜಿ ಹೆಂಗೆ ಗತ್ತೀಜಿ ಆತನ ಮಾರ ಚಾನಲ್ ನ ಬಿಜೆಪಿ ಅವರು ಯಾಕೆ ನೋಡ್ತಾರೆ? ಆಯ್ತು, ಶತ್ರು ದೇಶದ ಚಾನಲ್ ನೆಕ್ಸ್ಟ್ ಸುರೇಶ್ ವಿಶ್ವಾಸ ಅವರೇ ಅಧ್ಯಕ್ಷರೇ ಅಲ್ಲ ಅವರೇನು ನೋಡ್ತಾರ ಏನು ಈಗ ಪಾಕಿಸ್ತಾನ್ ಚಾನಲ್ ಯಾಕೆ ನೋಡ್ತೀರಿ? ರವಿ ನೀವು ಕೂತ್ಕೊಳ್ಳಿ ಮತ್ತೆ ನೋಡುವರೆ ಯಾವ ಚಾನಲ್ ಅಂತ ಹೇಳಿಕೊಂಡು ಈಗ ಸ್ಯಾಟಲೈಟ್ ಚಾನಲ್ ಯಾವೆಂತ ಮಾಡಿ ಯಾವ್ಯಾವ ಚಾನಲ್ ಬಂದ್ರೆ ಭಾರತ್ ಶೆಟ್ರು ಏನ್ ಹೇಳಿದ್ದಾರೆ, ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ, ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಜಮೀರ್ ಏನ್ ಹೇಳಿದ್ರು, ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಸಿಡಿಸ್ಬಿಡ್ತೀನಿ ಅಂತ. ಪಾಕಿಸ್ತಾನ ಹೆಸರು ಅವ್ರು ಹೇಳ್ಬೋದು, ಪಾಕಿಸ್ತಾನ ಹೆಸರು ನಾವ್ ಹೇಳ್ಬಾರ್ದಾ? ಈಗ ಅವ್ರು ಹೇಳ್ಬೋದು, ಜಮೀರ್ ಅಹಮದ್ ಹೇಳ್ಬೋದು, ನಾನ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ. ಪಾಕಿಸ್ತಾನ ನಾವ್ ಹೇಳ್ಬಾರ್ದಾ? ನೀವು ಬೆಳಗ್ಗೆ ಪಾಕಿಸ್ತಾನ ಚಾನಲ್ ನಾವ್ ಹೇಳ್ಬಾರ್ದ ಅದನ್ನ? ಇಷ್ಟೊಂದು ಜನ ಪಾಕಿಸ್ತಾನ ಪರವಾಗಿ ವಕಾಲತ್ ಪಾಕಿಸ್ತಾನ ಪಾಕಿಸ್ತಾನ ಪರವಾಗಿ ವಕಾಲತ್ ಮಾತಾಡಬೇಡಿ ಅಂತ ಹೇಳಿದ್ದ ಅಷ್ಟೇ. ಸಭಾಧ್ಯಕ್ಷ ಒಂದು ಕ್ಲಾರಿಫಿಕೇಶನ್ ಸಭಾಧ್ಯಕ್ಷ ಆ ಶತ್ರು ದೇಶದ ಭರತ್ ಶೆಟ್ಟಿ ನಮ್ಮ ದೇಶದಲ್ಲಿರೋರು ಹಿಂದೂಗಳು, ಮುಸ್ಲಿಮ್ಗಳು, ನಾವು ಕ್ರಿಶ್ಚಿಯನ್ ಎಲ್ಲ ನಮ್ ದುಶ್ಮನ್ ಪಾಕಿಸ್ತಾನ. ಇವ್ರಿಗೆ ಎಂತ ಪ್ರೀತಿ ಬಂತಲ್ಲ ಅವ್ರಿಗೆ, ಅಂತ ಯಾಕ್ರಿ ನಾವು ಸತೀಶ್ ರೆಡ್ಡಿ ನಿಮ್ಗೆ ಯಾಕಂತ ನಿಮ್ಗೆ ಯಾಕಂತ ಜಮೀರ್ ಅವರೇ ಆಯ್ತು ಈಗ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ನಾನು ಅಭಿಪ್ರಾಯ ಹೇಳ್ತೇನೆ. ನೀವು ಆಡಳಿತ ಪಕ್ಷ ಒಂದ್ ಸೆಕೆಂಡ್, ನಾವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಚಾನೆಲ್ ಅಲ್ಲೂ ಬಂದಿದೆ. ಆಯ್ತು ತಪ್ಪಾಯ್ತು ಅಂತ ಅದನ್ನ ನಾನೀಗ ನೋಡಿ, ನಾನೀಗ ಏನ್ ಹೇಳ್ತೇನೆ, ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನಿಲ್ಲ ಹೇಳುವಂತದ್ದು. ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗಳ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಡ ನಮ್ಗೆ. ಅದನ್ನ ಬಿಟ್ಟು ಬಿಡಿ, ಈಗ ಮುಂದೆ ಹೋಗಿ. ಯಾರಿಗಿನ ಇಬ್ಬರಿಗೆ ಕೂಡ ಅಷ್ಟೇ ಮುಟ್ಟೆ ಮುಂದೆ ಹೋಗಿ. ನೆಕ್ಸ್ಟ್ ಹೇಳಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್. ಆಯ್ತಮ್ಮ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಸುರೇಶ್ ಕೂತ್ಕೊಳ್ಳಿ. ಭರತ್ ಶೆಟ್ಟಿ ನೆಕ್ಸ್ಟ್ ಪಾಯಿಂಟ್ ಹೇಳಿ. ಈಗ ಇಲ್ಲ ಆಯ್ತು. ಈಗ ಬಾಲಕೃಷ್ಣ ಅವರೇ, ಸಭಾಧ್ಯಕ್ಷರೇ ಒಂದು ಇಂಗ್ಲಿಷ್ ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ, ಆಯ್ತು ಬಿಡು ಎಕ್ಸ್ಪ್ಲೇಷನ್ ಕೊಡ್ತಾ ಇದೆ. ಬೇಡ ಅದಕ್ಕೆ ಇದಕ್ಕೆ ಮಾತಾಡಿ. ಈಗ ಸುರೇಶ್ ಅವರೇ ಅದಕ್ಕೆ ಮಾತಾಡಬೇಡಿ, ನೀವು ಅಡ್ಡ ಹಾಕದಿದ್ರೆ ನೀವು ಮಾತಾಡಿ, ಮಂತ್ರಿಗೆ ಮಾತಾಡಿ. ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಸರ್ ಬಿಟ್ಟು ಬಿಡಿ ಮಾರಿ, ಯಾಕೆ ಅದು ಬೇಡ ಬೇಡ ಬಿಟ್ಟು ಬಿಡಿ. ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ ಯಾಕೆ? ಆಯ್ತು ಪಾಕಿಸ್ತಾನ ನೀವು ಸಬ್ಜೆಕ್ಟ್ ಮಾತಾಡಿ ಕನೆಕ್ಷನ್ ಅಂತ ನನ್ನ ಪ್ರಶ್ನೆ. ಆಯ್ತು ಸರ್, ಸಭಾಧ್ಯಕ್ಷರೇ, ನಾನ್ ಮಾತನಾಡ್ತಿರೋದು ರೂಲಿಂಗ್ ಪಾರ್ಟಿಯ ವಿರುದ್ಧದ ವಿಷಯ ಅಲ್ಲ. ಆಯ್ತು, ಏನಾಗಿದೆ, ನಾನು ಒಂದು ಚಾನಲ್ ಅಲ್ಲಿ ಇರುವಾಗ ಅಲ್ಲಿಯ ಅರ್ನಬ್ ಗೋಸ್ವಾಮಿ ಅಂತವ್ರು ನನಗೆ ಅದನ್ನು ತೋರಿಸಿದ, ಅದಕ್ಕೆ ಹೇಳಿದೆ. ನಾನು ಔಟ್ ಆಫ್ ದ ಹ್ಯಾಟ್ ಮಾತಾಡ್ತಾ ಇಲ್ಲ. ಒಂದು ಮಿನಿಟ್ ಚರ್ಚೆ ಮಾಡ್ತೀವಿ ವಿಷಯದಲ್ಲಿ. ಒಂದು ಮಿನಿಟ್, ನೀವು ಪಾಕಿಸ್ತಾನ ಅಂದ್ರುಗಳು ಇರುವೆ ಬಂದಾಗ ಮಾಡ್ತಾರೆ, ವಿಷಯ ಅಲ್ಲ. ಆಯ್ತು ಹೇಳಿ. ಈಗ
ಸರ್ ಮತ್ತೊಂದು ಕ್ಲಾರಿಫಿಕೇಶನ್ ಪೇಪರ್ನಲ್ಲಿ ಬಂತು, ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ MP ಲೆವೆಲ್ನ ಒಬ್ಬ ವ್ಯಕ್ತಿ ಇದರಿಂದ ಇದ್ದಾರೆ ಅನ್ನುವಂಥ ಪೇಪರ್ ಅಲ್ಲಿ ಬರ್ತದೆ. ಹಿಂದೆ IS ಆಫೀಸರ್ ಆಗಿದ್ದವರು ಇದ್ರ ಹಿಂದೆ ಅವ್ರದ್ದು ಇದೆ ಅನ್ನುವಂಥದ್ದು ಬರ್ತದೆ, ಪೇಪರ್ ಅಲ್ಲಿ ಬರ್ತದೆ. ನಮ್ಗೇನು ಪ್ರೂಫ್ ಏನಿಲ್ಲ ನಮ್ಮ ಹತ್ರ, ಪೇಪರ್ ಅಲ್ಲಿ ಬರ್ತದೆ, ಕರೆಕ್ಟ್ ಆಗಿ ಬಂದಿದೆ. ಅದು ಸಹ ನಾನು ಕೇರಳ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್, ಈ ವ್ಯಕ್ತಿ ಹೆಸರು ಬರ್ತದೆ, ಹಾಗಾಗಿ ನಮ್ಗೆ ಬೇರೆ ಬೇರೆ ಚಾನೆಲ್ಸ್ ಅಲ್ಲಿ ಬರ್ತದೆ. ಹಾಗಾಗಿ ನಮ್ಗೆ ಡೌಟ್, ಬೇರೆ ರೀತಿಯ ಒಂದು ಇಲ್ಲಿ ಒಂದು ಅಸ್ಥಿರತೆ ಮಾಡ್ಲಿಕ್ಕೆ ಬೇರೆಯವರ ಕೈವಾಡ ಇದೆ. ನಿಮ್ದಲ್ಲ. ಥರ್ಡ್ ಪಾಯಿಂಟ್ ಸರ್, ನೋಡಿ ಕ್ಲಾರಿಫಿಕೇಶನ್ ಯಾಕೆ ಉತ್ತರ ಕೊಡ್ಬೇಡಿ, ಮತ್ತೆ ನೀವು ಕೇಳಿ. ಉತ್ತರ ಕೊಡ್ತಾ ಇಲ್ಲ, ಇವರು ವಿಷಯಾಂತರ ಮಾಡ್ತಾ ಇದ್ದಾರೆ. ಇವರು ಮಾತಾಡೋ ಬರದಲ್ಲಿ ಯಾವ್ದಕ್ಕೆ ಯಾವ್ದು. ಮತ್ತೊಂದು ನಂಗೆ ಕ್ಲಾರಿಫಿಕೇಶನ್ ಏನ್ ಬೇಕಂತ ಹೇಳಿದ್ರೆ, ಕೇಳಿದ್ರು, ಎಲ್ಲರೂ ಕೇಳಿದ್ದಾರೆ ಅದೇ ಕ್ಲಾರಿಫಿಕೇಶನ್. ಪುನಃ ನಾನು ನೆನಪು ಮಾಡಿಸ್ತಾ ಇದ್ದೇನೆ. ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಮರ್ಡರ್ ಆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರೆಲ್ಲ ಪೋಸ್ಟ್ ಆಗ್ತಾ ಇದ್ರು. ಆಯ್ತು, ಹೇಳಿದ್ರೆ ಚರ್ಚೆ ಮಾಡೋ ಹೇಳಿದ್ರೆ ಒಂದಿನ 2 ದಿನ ಒಳಗೆ ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಈ ವಿಷಯದಲ್ಲಿ ಇಷ್ಟು ಚಾನಲ್ಸ್ ಬೆಳಿಗ್ಗೆ ಆಗುವಾಗ ಹೇಳ್ತಾರೆ ಆ ಗುಂಡಿಯಲ್ಲಿ ಆಯ್ತು ಚರ್ಚೆ ಮಾಡಿ ಹೇಳಿದಾರಲ್ಲ. ಆಯ್ತು, ಕ್ಲಾರಿಫಿಕೇಶನ್ ಸಿಕ್ಕಿದೆ, ಸಾಯಂಕಾಲ ಆದಾಗ ಇಲ್ಲ. ಆಯ್ತು, ಮುಗೀತೀಗ. ಅವ್ರ ಮೇಲೆ ಆಕ್ಷನ್ ಏಕೆ ಆಗ್ತಾ ಇಲ್ಲ? ಓಕೆ, ಬಾಲಕೃಷ್ಣ ಆಕ್ಷನ್ ಯಾರ ಮೇಲೆ ಆಗ್ತಾ ಇಲ್ಲ? ಓಕೆ, ಅದೇ ಆಗ್ತಾ ಇಲ್ಲ. ಇದೆಲ್ಲ ಕ್ಲಾರಿಫಿಕೇಶನ್ ನಾವು ಕೇಳಲಿಕ್ಕೆ ಬಾಲಕೃಷ್ಣ